ಗ್ರಾಸರೀಸ್ ತರಬೇಕು ಅಂತ ನಗರದ ಪ್ರತಿಷ್ಠಿತ ಸೂಪರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಎಲ್ಲರೂ ಭಾರತ್ ರೈಸ್ನ ತಗೊಳ್ತಾ ಇದ್ರು. ಅಲ್ಲಿ ಸಿಗುತ್ತೆ ಅಂತಾನೂ ನನಗೆ ಗೊತ್ತಿರಲಿಲ್ಲ. 29 ರೂಪಾಯಿ ಕೆಜಿ ಅಕ್ಕಿ ಅಂದರೆ ಅದೇನು ದೊಡ್ಡ ಮಾತಲ್ಲ. ತುಂಬ ಕಡಿಮೆ ರೇಟಲ್ಲೇ ಅಕ್ಕಿ ಸಿಗುತ್ತೆ. ಹೇಗಿರುತ್ತೆ ನೋಡೋಣ, ನನ್ನ ವೀಕ್ಷಕರಿಗೊಂದು ರಿವ್ಯೂ ಆದರೂ ಕೊಟ್ಟಂಗಾಗತ್ತೆ ಇದ್ರ ಬಗ್ಗೆ ಅಂದ್ಕೊಂಡು ತೊಗೊಂಡು ಬಂದು ಅನ್ನನೂ ಮಾಡಿದೆ. ಅಕ್ಕಿನ ಕೂಡ ಇಲ್ಲಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಕೊಳ್ಳಿ. ಮುಂದೆ ಅನ್ನನೂ ಮಾಡಿದ್ದೀನಿ. ನನಗೇನು ಅನ್ನಿಸ್ತು ಅಂದರೆ ಅನ್ನ ದೇವರಿದ್ದಂಗೆ, ಅದು ಯಾವತ್ತಿದ್ರೂ ಹಸಿವನ್ನು ನೀಗಿಸುತ್ತೆ ಅಂತ ಅನ್ನನ ಕೈಗೆ ಹಿಡ್ಕೊಂಡು ಸುಳ್ಳು ಹೇಳಲ್ಲ. ನನಗೂ ಕೂಡ ಇದು ರೇಷನ್ ಅಕ್ಕಿನ ಪಾಲಿಷ್ ಮಾಡಿರೋ ಥರನೇ ಅಂತ ಅನ್ನಿಸ್ತು. ಇಷ್ಟು ದಿನ ಬಡವರು ಅನ್ನಿಸ್ಕೊಂಡವ್ರಿಗೆ ಮಾತ್ರ ಅಕ್ಕಿ ಸಿಗ್ತಾ ಇತ್ತು. ಈಗ ಮಧ್ಯಮ ವರ್ಗದವ್ರಿಗೂ ಕೂಡ ಕಡಿಮೆ ಬೆಲೆಯಲ್ಲಿ ಅಕ್ಕಿ ಸಿಗ್ತಾ ಇದೆ. ಇದರಲ್ಲಿ ನಾವು ನಾರ್ಮಲ್ ಆಗಿ ಎಲ್ಲನೂ ಮಾಡ್ಬೋದು, ಬಟ್ ಇಡ್ಲಿ ದೋಸೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಅನ್ನೋದಂತೂ ಕನ್ಫರ್ಮು. ಇಡ್ಲಿ ಅಕ್ಕಿ, ದೋಸೆ ಅಕ್ಕಿ ಎಲ್ಲ ತುಂಬ ಕಾಸ್ಟ್ಲಿ ಇತ್ತು. ಸೊ ಅಂಥವರೆಲ್ಲ ಇದನ್ನು ಆರಾಮಾಗಿ ಉಪಯೋಗಿಸ್ಕೋಬೋದು. ನಮ್ಮದು ಕೂಡ BPL ಕಾರ್ಡ್ ಇಲ್ಲ. ನಾನು ಕೂಡ ಇದರಲ್ಲಿ ಇಡ್ಲಿ ದೋಸೆನೇ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಇಟ್ಟಿದ್ದೆ. ಕಡಿಮೆ ಇಟ್ಟರೆ ಇನ್ನೂ ಸ್ವಲ್ಪ ಉದುರಾಗುತ್ತೆ ಅನ್ನಿಸ್ತು.